ಹೆಬ್ರಿ ತಾಲೂಕಿನ ನಾಡ್ಪಾಲು ಗ್ರಾಮದ ಬಡ ತಿಂಗಳಿಗೆ ಸಂಪರ್ಕಿಸುವ ಸೀತಾ ನದಿ ಸೇತುವೆ ಹಲವಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದು ಇದೀಗ ಸೇತುವೆ ಪಿಲ್ಲರ್ಗಳ ತಳಭಾಗದಲ್ಲಿ ಸಂಪೂರ್ಣ ಹಾನಿಯಾಗಿದ್ದು ಇಲ್ಲಿ ಹೊಸದಾಗಿ ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರು ಆಡಳಿತ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಭಾಗದಲ್ಲಿ ಸುಮಾರು 20 ಮನೆಗಳಿವೆ. ಇವರೆಲ್ಲರೂ ಸೋಮೇಶ್ವರ ಹಾಗೂ ಹೆಬ್ರಿಗೆ ಬರಬೇಕಾದರೆ ಈ ಸೇತುವೆ ಮೂಲಕವೇ ಬರಬೇಕು. ಇದು ಅತ್ಯಂತ ಕಿರು ಸೇತುವೆಯಾಗಿದ್ದು ಇದರಲ್ಲಿ ದ್ವಿಚಕ್ರ ವಾಹನ ಮಾತ್ರ ಸಂಚರಿಸಲು ಅವಕಾಶವಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಸೇತುವೆ ಮೇಲೆ ಸೀತಾ ನದಿ ಉಕ್ಕಿ ಹರಿಯುತ್ತೆ. ಬೇರೆ ಮಾರ್ಗವಿಲ್ಲದೆ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಇದೇ ಸೇತುವೆ ಮೇಲೆ ಜೀವದ ಹಂಗು ತೊರೆದು ಸಂಚರಿಸಬೇಕಾದ ಪರಿಸ್ಥಿತಿ ಇದೆ. ಈ ಕಾರಣದಿಂದ ಕೂಡಲೇ ಮುಂದಿನ ವರ್ಷವಾದರೂ ನೂತನ ಸೇತುವೆ ನಿರ್ಮಾಣ ಆಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.